ಪುರಸಭೆ ವತಿಯಿಂದ ಹರಾಜು ಪ್ರಕ್ರಿಯೆ ನಡೆದಿದೆ. ಹೋದ ವರ್ಷ ಇದೇ ರೀತಿ 2021ರಲ್ಲಿ ಹರಾಜು ಪ್ರಕ್ರಿಯೆ ಬಿಟ್ಟಾಗ ನಾನು ಅದರಲ್ಲಿ ಗುತ್ತಿಗೆದಾರನಾಗಿದ್ದೆ. 6,73,000 ತೊಗೊಂಡಿದ್ದೀನಿ. ಮೊದಲನೇದಾಗಿ ದಿನವಾಹಿ ಮಾರ್ಕೆಟಿಗೆ 5,70,000 ರೂಪಾಯಿ, ಎರಡನೇದಾಗಿ ವಾರದ ಸಂತೆ ಅಂತ 1,03,000 ರೂಪಾಯಿ ಕಟ್ಟಿದ್ದೀನಿ. ನಾವು ಹರಾಜಿನ ಪ್ರಕ್ರಿಯೆ ಮುಗಿದು ನನಗೆ ಗುತ್ತಿಗೆ ಕೊಟ್ಟ ಮೇಲೆ ಬಂಗಾರಪೇಟೆ ಪುರಸಭೆ ವತಿಯಿಂದ ಎಲ್ಲೂ ವಾರದ ಸಂತೆನೇ ನಡೆಯೋದಿಲ್ಲ. ಅದನ್ನು ಇವರು ವಂಚನೆ ಮಾಡಿ ಸುಮ್ಮನೆ ಬಹಿರಂಗ ಹರಾಜು ಅಂತೇಳಿ ಒಂದು ಪ್ರಕ್ರಿಯೆ ನಡೆಸಿ ಕೌನ್ಸಿಲ್ ಬಾಡಿ ಮಾಡಿ ಆ ಥರ ಬಿಟ್ಬಿಟ್ಟಿದೆ. ಮತ್ತು ದಿನವಾಹಿ ಮಾರ್ಕೆಟಲ್ಲಿ ನೆಲ ಬಾಡಿಗೆ 20 ರೂಪಾಯಿ ತಕ್ಕೋಬೋದು, ವಸೂಲಿ ಮಾಡ್ತಕ್ಕದ್ದು ಅಂತ ಅವರು ಒಂದು ನೋಟಿಫಿಕೇಷನಲ್ಲಿದೆ. ಆದರೆ ನೆಲ ಬಾಡಿಗೆ ಎಲ್ಲಿ ತೊಗೋಬೇಕಂತ ಹೇಳಿದ್ರೆ ಅಲ್ಲಿ 54 ಅಂಗಡಿ ಇದೆ, ಬೋವಿನಗರ ಅಂಗಡಿಗಳಲ್ಲಿ ಅಲ್ಲಿ ತೊಗೋಬೇಕು ಅಂತ ಹೇಳಿದ್ರು. ಅಲ್ಲೋಗಿ ಕೇಳಿದ್ರೆ ಇದಕ್ಕೆ ಪುರಸಭೆಗೆ ಸಂಬಂಧನೇ ಇಲ್ಲ, ಮಾಲೀಕರು ನಾವು ಇದಕ್ಕೆ ಇದಾಯಿತು, ನಾವು ಪುರಸಭೆ ಆಯಿತು. ಇವ್ರ ಹತ್ರ ಬಂದು ಏನು ಹೇಳಿದ್ರು, ಇವರು ಸ್ಪಂದಿಸಲೇ ಇಲ್ಲ. ಅಧಿಕಾರಿ ರೆವಿನ್ಯೂ ಆಫೀಸರ್ ಹತ್ರ ಹೋದರೆ ಲೆಟ್ರ್ ಬರ್ಕೊಡು ನೋಡೋಣ, ಇವತ್ತು ಬಾ ನಾಳೆ ಬಾ ಅಂತ ಯಾವುದಕ್ಕೂ ಸ್ಪಂದಿಸಲೇ ಇಲ್ಲ. ನಮ್ಮ ದುಡ್ಡು ಕಟ್ಟಿಸ್ಕೊಂಡು ನಮಗೆ ಸ್ಪಂದನೆಯೇ ಕೊಟ್ಟಿಲ್ಲ. ವಾರದ ಸಂತೆನೇ ಇಲ್ಲದೆ ಇರೋ ಸಂತೆಗೆ ಹರಾಜು ಬಿಟ್ಟು 1,03,000 ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ. ಇದ್ದ ಮುಖ್ಯಾಧಿಕಾರಿಗೆ ಈ ವಿಷಯ ತಿಳಿಸಿದೆ. ಅವ್ರ ಗಮನಕ್ಕೆ ತಂದಾಗ ಈ ಒಂದು ಹರಾಜು ಪ್ರಕ್ರಿಯೆನೇ ಕಾನೂನು ಬಾಹಿರವಾಗಿದೆ, ನೀವು ಇದರಲ್ಲಿ ಪಾಲ್ಗೊಳ್ಳಿರೋದು ತಪ್ಪು, ನೀವು ಹೆಂಗೆ ತಗೊಂಡ್ರಿ, ಇದು ಪುರಸಭೆ ವತಿಯಿಂದ ನಾನು ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಅವರು ವರ್ಗಾವಣೆ ಆಗೋದ್ರು. ಇವಾಗ ಅವರಿಲ್ಲ. ಇವಾಗಿರೋ ಅಧಿಕಾರಿಗೆ ಇದು ನನ್ನ ಮನವಿ ಕೊಟ್ಟಿದ್ದೀನಿ, ಈ ಥರ ಇದೆ ಅಂತೇಳಿ. ನಾವು ಮನವಿ ಕೊಟ್ಟರು ಇವತ್ತೂ ಹರಾಜು ಬಿಟ್ಟು ಸಾರ್ವಜನಿಕರನ್ನ ಎಲ್ಲರನ್ನೂ ಅನ್ಯಾಯ ಮಾಡಿ ಅವರು ತಲೆ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ದುಡ್ಡು ಕಟ್ಟಿಸ್ಕೊಂಡು. ಈ ಥರ ಒಂದು ಏನು ಪ್ರಕ್ರಿಯೆ, ಪುರಸಭೆ ಬಸ್ ನಿಲ್ದಾಣದಲ್ಲಿ ಬಸ್ಸಿಗೆ ಖಾಸಗಿ ಬಸ್ಸು ವಸೂಲಿ ಮಾಡ್ಬೋದು ಅಂತ ಹಾಕಿದ್ದಾರೆ. ಬಂಗಾರಪೇಟೆಯಲ್ಲಿ ಪುರಸಭೆ ಬಸ್ ನಿಲ್ದಾಣನೇ ಇಲ್ಲ, ಇನ್ನೋವೇಷನಲ್ಲಿದೆ 3 ವರ್ಷದಿಂದ. ಬಸ್ ನಿಲ್ದಾಣ ಪೂರ ಆದಮೇಲೆ ಬಸ್ ನಿಲ್ಲಿಸಿದಾಗ ಅವರು ವಸೂಲಿ ಮಾಡ್ಕೋಬೇಕು. ಇವಾಗ ಹರಾಜು ಬಿಟ್ಬಿಟ್ರೆ 8 ತಿಂಗಳಿಗೆ ಇರೋದು. ಹೆಂಗೆ ಅವರು ಬಸ್ ಅವ್ರು ಕೊಡೋದು, ದೌರ್ಜನ್ಯದಿಂದ ತಗೊಳ್ತಾರೆ. ಬಸ್ ಓಡಿಸ್ತಾ ಇದ್ದಾರೆ ಕೊಡಿ ಅಂತ. ಅದಕ್ಕೆ ರೋಡ್ ಟ್ಯಾಕ್ಸ್ ಕಟ್ಟಿರ್ತಾರೆ ಬಸ್ ರೋಡಲ್ಲಿ ಹೋಗೋಕ್ಕೆ. ಬಸ್ ಸ್ಟ್ಯಾಂಡಲ್ಲಿ ಇದ್ದರೆ ಮಾತ್ರ ತೊಗೋಬೇಕು ಇವರು. ಸಂತೆ ಬಂದುಬಿಟ್ಟು APMCಯಲ್ಲಿದೆ. ನಾನು APMCಗೆ ಲೆಟ್ರ್ ಕೊಟ್ಟಿದ್ದೀನಿ, ಸರ್ ಈ ಥರ ಪುರಸಭೆಯಿಂದ ಬಿಟ್ಟಿದ್ದಾರೆ ಹಂಗಂತೇಳಿ. APMC ಅವ್ರನ್ನ ನೀವು ತಗೊಳ್ಳೋಂಗಿಲ್ಲ. ಇವ್ರನ್ನ ಎಲ್ಲಪ್ಪ ಸಂತೆ ಇದೆ ಅಂದರೆ ರೋಡಲ್ಲಿ ಎಲ್ಲಿ ಬಂದರೂ ನಿಂದೆ ಅಂತ ಹೇಳ್ತಾರೆ. ಎಲ್ಲಿ ಸಂತೆ ಇದೆ, ಸಂತೆ ಮೈದಾನ ಅಂತ ಇರಬೇಕು, ಅದು ಪುರಸಭೆಯಿಂದ ಇರಬೇಕು, ಅವಾಗ ಇವ್ರು ಆಕ್ಷನ್ ಬಿಡಬೇಕು. ಅದನ್ನು ಹಂಗೆ ಬಿಟ್ಟಿದ್ದಾರೆ. ನೆಲ ಬಾಡಿಗೆ ಬಂದುಬಿಟ್ಟು ಅವ್ರಿಗೆ ಒಂದು ಕನ್ಸ್ಟ್ರಕ್ಟರ್ ಸ್ಟ್ರಕ್ಚರ್ಗೆ ಈ ಥರ ರೆವೆನ್ಯೂ ಕಟ್ಟಬೇಕು ಅಂತ ಇರುತ್ತೆ. ಮನೆ ಬಾಡಿಗೆ ಆಗಲಿ ಯಾವುದೇ ಒಂದು ಅಂಗಡಿಗಳಾಗಲಿ ಅಲ್ಲಿ ಬಂದುಬಿಟ್ಟು ಕೊಟ್ಟಿದ್ದಾರೆ, ಪುಕ್ಕಾಟ ಇಟ್ಕೊಂಡಿದ್ದಾರೆ. ಮುನ್ಸಿಪಾಲ್ಟಿಗೆ ರೆವೆನ್ಯೂ ಬರ್ತಾ ಇಲ್ಲ. ಆದರೆ ಯಾರು ಕೇಳ್ತಾ ಇಲ್ಲ, ಪ್ರಭಾವಿಗಳಿದ್ದಾರೆ ಅಂತೇಳಿ. ಯಾರೋ ಒಂದು ಮಹಾಸ್ವಾಮಿ ಅಂಗಡಿ ಮುಂದೆ ಬೋರ್ಡ್ ಹಾಕಿದ್ದಾನೆ, ಟೂಲೆಟ್ ಅಂತ. ಇವಾಗಲೂ ಇದೆ, ಅದು ಫೋಟೋ ಹಿಡಿದು ತೋರಿಸಿದ್ದೀನಿ. ಅವನ ಅಂಗಡಿ ಮಾಲೀಕ ಥರ ಟೂಲೆಟ್ ಕೊಟ್ಟಿದ್ದಾನೆ. 3,000 ಬಾಡಿಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಪುರಸಭೆಗೆ ಅವ್ರು ಕೊಡೋದು, ಅವ್ನ ಮಾಲೀಕ ಅನ್ನೋದು. ಅವ್ನು 20 ರೂಪಾಯಿ ಕಟ್ಟೋ ಯೋಗ್ಯತೆ ಇಲ್ಲ ಅವನಿಗೆ, ಅವನು ಟೂಲೆಟ್ ಕೊಟ್ಟಿದ್ದಾನೆ. ಇದೆಲ್ಲ ಹೇಳಿದ್ರು ಕೂಡ ಇವರು ಯಾವುದೋ ಇದ್ರ ಬಗ್ಗೆ ಕ್ರಮ ತೊಗೊಂಡಿಲ್ಲ. ಅದರಿಂದ ನಮಗೆ ವಂಚನೆ ಆಗಿದೆ. ನಂಗೆ 5,50,000 ಬರಬೇಕು ಹೋದ ವರ್ಷದಲ್ಲಿ. ಅದಕ್ಕೆ ನಮ್ಮದು ಕೊಡೋವರೆಗೂ ಅನಿಷ್ಟಾರ್ಥವಾದಿ ನಾವು ಇಲ್ಲೇ ಕೂತ್ಕೊಂಡು ಪ್ರತಿಭಟನೆ ಮಾಡ್ತೀವಿ. ನಮಗೆ ಸಾಲ ಆಗೋಗಿದೆ, ನಮ್ಮಮ್ಮ ಸಾಲ ತಗೊಟ್ಟಿದ್ದಾರೆ. ಅವ್ರಿಗೆ ಮಯೂಷ ಇಲ್ಲ, ಅವ್ರೆಲ್ಲ ಸಾಲಗಾರ ಬಂದು ಒಂದೇ ತಲೆನೋವು ಕೊಡ್ತಾ ಇದ್ದಾರೆ. 1 ತಿಂಗಳು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದರು ದೇವರಾಜ ಅರಸಲ್ಲಿ. ಹಾಸ್ಪಿಟಲಿಂದ ಬಂದರೆ ಮತ್ತೆ ಸಾಲಗಾರ ಬಂದು ತೊಂದರೆ ಕೊಡ್ತಾಯಿದ್ದಾರೆ. ಇವರಿಂದ ನಾವು ತೊಂದರೆ ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಇದು ನ್ಯಾಯ ಸಿಗೋವರೆಗೂ ನಾನು ಪ್ರತಿಭಟನೆ ಮಾಡ್ತೀನಿ ಅಂತೇಳಿ ಕೂತ್ಕೊಂಡಿದ್ದೀನಿ.